ಕೇರಳ ಹಾಗೂ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ದಿ ಕೊಚಿನ್ ಬೇಕರಿ ಇದೀಗ 5ನೇ ಶಾಖೆಯನ್ನ ಮಂಗಳೂರಿನ ಪದವಿನಂಗಡಿಯಲ್ಲಿ ಆರಂಭಿಸಿದೆ. ರೂಬಿನ್ ಪ್ಲಾಜಾದಲ್ಲಿ ನೂತನ ದಿ ಕೊಚಿನ್ ಬೇಕರಿ ಶುಭಾರಂಭಗೊಂಡಿದೆ. ಕೊಚಿನ್ ಬೇಕರಿ ಸಿಹಿ ತಿಂಡಿ ಪ್ರಿಯರ ಒಲವಿನ ತಾಣವಾಗಿದ್ದು, ವಯೋವೃದ್ಧರಿಂದ ಹಿಡಿದು ಪುಟ್ಟ ಮಕ್ಕಳ ತನಕ ಎಲ್ಲರ ಮನಸೂರೆಗೊಂಡಿದೆ. ಕೇರಳ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಬೇಕರಿಯ ಉತ್ಪನ್ನಗಳು ಮನೆ ಮಾತಾಗಿದೆ. ಮಂಗಳೂರು ನಗರದಲ್ಲಿ 5ನೇ ಔಟ್ಲೆಟ್ ಆರಂಭಿಸುವ ಮೂಲಕ ಕೇಕ್ ಹಾಗೂ ಸಿಹಿ ಪ್ರಿಯರಿಗೆ ಮನ ತಣಿಸುತ್ತಿದೆ. ಇದೀಗ 5ನೇ ಶಾಖೆಯನ್ನ ಮಂಗಳೂರಿನ ಪದವಿನಂಗಡಿಯಲ್ಲಿ ರಾಬಿನ್ ಪ್ಲಾಜಾದಲ್ಲಿ ನೂತನ ದಿ ಕೊಚಿನ್ ಬೇಕರಿ ಉದ್ಘಾಟನೆಗೊಂಡಿತು. ಜಿಲ್ಲಾ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಡಾ ನವೀನ್ ಕುಲಾಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾಲಕರಾದ ಎಂಪಿ ರಮೇಶ್ ಹಾಗೂ ಲಬಿನಾ ರಮೇಶ್ ಮತ್ತು ನೀನಾ ಗಿರೀಶ್ ಜಂಟಿಯಾಗಿ ದೀಪ ಬೆಳಗಿಸಿದ್ರು. ಈ ವೇಳೆ ಪಾಲಿಕೆಯ ಸದಸ್ಯೆ ಸಂಗೀತಾ ಆರ್ ನಾಯಕ್ ಮಾತನಾಡಿ, ಮಂಗಳೂರು ನಗರದಲ್ಲಿ ಶುಚಿ ಹಾಗೂ ರುಚಿಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವ ಬೇಕರಿ ಇದಾಗಿದ್ದು, ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳಿಗೆಯನ್ನ ಆರಂಭಿಸಲಿ ಎಂದು ಶುಭ ಹಾರೈಸಿದರು. ಬೇಕರಿಯ 5ನೇ ಶೋ ಇಲ್ಲಿ ಬಚನಾಡಿ ವಾರ್ಡಿನ ಪದವಿನಂಗಡಿ ಜಂಕ್ಷನ್ ಇಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ಕೊಚಿನ್ ಬೇಕರಿ ಅಂತ ಹೇಳುವಾಗ ನಮಗೆಲ್ಲರಿಗೂ ಗೊತ್ತು, ಫೇಮಸ್. ನಮಗೆ ನೆನಪಿದ ಮಟ್ಟಿಗೆ ನನ್ನ ಬಾಲ್ಯದಲ್ಲೂ ಕೊಚಿನ್ ಬೇಕರಿ ಅಂತ ಹೇಳುವಾಗ ಅಷ್ಟು ಫೇಮಸ್. ಅದರ ಒಂದು ಯೂನಿಟ್ ಮಂಗಳೂರಿನಲ್ಲಿ 5ನೇ ಯೂನಿಟ್ ನಮ್ಮ ಬಚನಾಡಿ ವಾರ್ಡಿನಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ತುಂಬ ಖುಷಿಯಾಗಿದೆ. ಇವರಿಗೆ ಶುಭವಾಗಿ ಇನ್ನಷ್ಟು ಇವರ ಸಂಸ್ಥೆ ಹೀಗೆ ಬೆಳೆಯಲು ಮುಂದಿನ ದಿನಗಳು ಇನ್ನಷ್ಟು ಯೂನಿಟ್ಸ್ ಮಂಗಳೂರಿನಾದ್ಯಂತ ಆಗಲಿ ಅಂತ ಹೇಳ್ತಾರೆ. ಮಾಲಕರಾದ ಲಬಿನಾ ರಮೇಶ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. It was first started in 1939 at Cochin. Then it went on to spread all over Kerala, and then it came to Karnataka too. Here in Karnataka we started in 2000, the year 2000. Now it's 2021. This is the 5th store in Mangalore, Padavinanagady. What is Star of Asia record? പിന്നെ 11 നാഷണൽ റെക്കോർഡ്, അതിൽ 3 നാഷണൽ റെക്കോർഡ്, 8 വേൾഡ് റെക്കോർഡ്, അങ്ങനെ ബെസ്റ്റ് ഓഫ് ഇന്ത്യ. പിന്നെ ഗാന്ധി പീസ് ഫൗണ്ടേഷൻ, നെഹ്റു പീസ് ഫൗണ്ടേഷൻ റെക്കോർഡൊക്കെ കിട്ടിയിട്ടുണ്ട്. ഒരു അനുഗ്രഹമാണ്. ಚಾರ್ಟರ್ಡ್ ಅಕೌಂಟೆಂಟ್ ಕೆ ದೇವದಾಸ್ ನಾಯಕ್ ಅವರು ನೂತನ ಮಳಿಗೆಯಲ್ಲಿ ಮೊದಲ ಗ್ರಾಹಕರಾಗಿ ಸಿಹಿಗಳನ್ನು ಖರೀದಿಸಿದ್ರು. ಈ ವೇಳೆ ಮಂಗಳೂರು ಕೇರಳ ಸಮಾಜಂ ಅಧ್ಯಕ್ಷ ಟಿಕೆ ರಾಜನ್, ಮಂಗಳೂರು ಕೇರಳ ಸಮಾಜಂನ ಉಪಾಧ್ಯಕ್ಷೆ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಂಗಳೂರಿನ ಪಾಂಡೇಶ್ವರ, ಕಂಕನಾಡಿ, ನಂತೂರು, ಪಡೀಲ್ ಇದೀಗ ಪದವಿನಂಗಡಿಯಲ್ಲಿ ಕೊಚಿನ್ ಬೇಕರಿ ಮಳಿಗೆಗಳು ಹೊಂದಿದ್ದು, ಕೊಚಿನ್ ಬೇಕರಿ ಸಿಹಿ ತಿಂಡಿ ಪ್ರಿಯರ ಒಲವಿನ ತಾಣವಾಗಿದ್ದು, ವಯೋವೃದ್ಧರಿಂದ ಹಿಡಿದು ಪುಟ್ಟ ಮಕ್ಕಳ ತನಕ ಎಲ್ಲರ ಮನಸೂರೆಗೊಂಡಿದೆ. ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಈ ಬೇಕರಿಯ ಉತ್ಪನ್ನಗಳು ಮನೆ ಮಾತಾಗಿದೆ. ಇವರ ಉತ್ಪನ್ನಗಳಾದ ಫ್ರೀ ಕೇಕ್ 1992ರಂದು ಮೊದಲ ಬಾರಿ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಇವರದ್ದಾಗಿದೆ. ಇವರಿಗೆ ಶ್ರೀಲಂಕಾದಲ್ಲಿ ಸ್ಟಾರ್ ಆಫ್ ಏಷ್ಯಾ ಬಿರುದನ್ನು ನೀಡಿ ಗೌರವಿಸಿದೆ. ಡಯಾಬಿಟಿಸ್ನವರಿಗೆ ತಯಾರಿಸಿದ ಶುಗರ್ ಫ್ರೀ ಕೇಕ್ ಸ್ವೀಟ್ಸ್ ಲಭ್ಯವಿರುವುದು. ಇದರೊಂದಿಗೆ ಗೋಲ್ಡನ್ ಕೇಕ್,
ನಟಿ ಬೌನ್ಸ್, ಸ್ನ್ಯಾಕ್ಸ್ಗಳು, ಜ್ಯೂಸ್, ಐಸ್ ಕ್ರೀಂ ಸೇರಿದಂತೆ ವಿವಿಧ ಬಗೆಯ ಸಿಹಿ ತಿಂಡಿಗಳು ಕೊಚ್ಚಿನ್ ಬೇಕರಿಯಲ್ಲಿದೆ. ಇನ್ನು ಕೊಚ್ಚಿನ್ ಬೇಕರಿಯ ಎಲ್ಲ ಮಳಿಗೆಗಳು ವಾರದ 7 ದಿನಗಳು ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.